ಈ ಹಿಂದೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತಹ ಭರವಸೆಗಳನ್ನೇ ಇನ್ನೂ ಈಡೇರಿಸಿಲ್ಲ. ಈಗ ಯಾವ ಮುಖ ಹೊತ್ತು ಮತದಾರರ ಬಳಿ ಹೋಗ್ತಾ ಇದ್ದೀರಿ ಅಂತ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ನಾಟಕಕ್ಕೆ ಈ ಬಾರಿ ಮತದಾರರು ಬಲಿ ಬೀಳೋದಿಲ್ಲ. ಬಿಜೆಪಿ ಅಭ್ಯರ್ಥಿಗಳನ್ನ ಬಹುಮತದಿಂದ ಗೆಲ್ಲಿಸಲಿದ್ದಾರೆ ಅಂತ ಹೇಳಿದರು. ಕಳೆದ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ ಹಾಗೂ ಜಾಹೀರಾತಿನಲ್ಲಿ ತುಂಬೆ ಹೊಸ ವೆಂಟೆಡ್ ಡ್ಯಾಂ ನಿರ್ಮಾಣ, ಕೇಬಲ್ ತಂತಿರಹಿತ ನಗರ, ರಾಜ್ಯದಿಂದ 200 ಕೋಟಿ ವಿಶೇಷ ಅನುದಾನ, ಬೃಹತ್ ಕ್ರೀಡಾ ಸಂಕೀರ್ಣ, ರಾಜ್ಯದ 2ನೇ ಐಟಿ ನಗರವನ್ನಾಗಿ ಮಂಗಳೂರನ್ನ ಬದಲಿಸುವುದಾಗಿ ಹೇಳಿತ್ತು. ಇದೆಲ್ಲವನ್ನ ಕಾಂಗ್ರೆಸ್ ಮಾಡಿದ್ಯಾ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದಂತಹ ಯಾವ ಅಂಶವನ್ನ ಕೂಡ ಕಾಂಗ್ರೆಸ್ ತನ್ನ ಅವಧಿಯಲ್ಲಿ ಮಾಡಿಲ್ಲ ಅಂತ ಹೇಳಿದ್ರು. ಎಲ್ಲ ವಿಷಯಗಳನ್ನ ಪತ್ರಿಕೆ ಮುಖಾಂತರ ಮತ್ತು ಪ್ರಣಾಳಿಕೆ ಮುಖಾಂತರ ಮಂಗಳೂರಿನ ಜನತೆಗೆ ಹೇಳಿದ್ದು ಕಾಂಗ್ರೆಸ್. ಅದರ ನಂತರ ಮಾಡಿದ್ದೇನು ಅಂತ ಹೇಳಿದ್ರೆ ಆಸ್ತಿ ತೆರಿಗೆಯನ್ನು ಹೆಚ್ಚು ಮಾಡಿದ್ದು. ನೀವು ಹೇಳುವುದೊಂದು ಮಾಡುವುದೊಂದು ಅಂತ ಹೇಳುವಂಥದ್ದು 100ಕ್ಕೆ 100 ಸ್ಪಷ್ಟವಾಗಿದೆ. ನಗರದ ನಾಗರಿಕರಿಗೆ ದೊಡ್ಡ ಪ್ರಮಾಣದ ದ್ರೋಹವನ್ನು ಕೂಡ ಮಾಡಿದ್ದೀರಿ. ನೀವು ಕಳೆದ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆ, ಪತ್ರಿಕಾ ಜಾಹೀರಾತಿನಲ್ಲಿ ಹೇಳಿದ್ದೇನೆ. ಅದನ್ನು ನೋಡಿದಾಗ ತುಂಬೆಯಲ್ಲಿ ಹೊಸದಾದ ವೆಂಟೆಡ್ ಡ್ಯಾಮ್ ಮತ್ತು ಅದಕ್ಕೆ ಪೂರಕವಾದ ಎಲ್ಲಿ ನೀರು ಶೇಖರಣೆ ಮಾಡಬೇಕು ಆ ಪರಿಸರದ ಜಾಗವನ್ನು ಪರಿಹಾರ ಕೊಡುವಂಥ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡ್ತೀರಿ ಅಂತ ಹೇಳುವಂಥದ್ದು ಹೇಳಿದ್ರಿ. ಕಳೆದ 5 ವರ್ಷ ನಿಮ್ಮ ರಾಜ್ಯ ಸರ್ಕಾರ ಇತ್ತು, ಮಹಾನಗರ ಪಾಲಿಕೆ ಇತ್ತು. ಎಲ್ಲಿದೆ ಸ್ವಾಮಿ ವೆಂಟೆಡ್ ಡ್ಯಾಮ್ನ ಪರಿಸ್ಥಿತಿ ಏನಿದೆ? ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ಕಳೆದ 5 ವರ್ಷಗಳಲ್ಲಿ ಆಸ್ತಿ ತೆರಿಗೆ ಸಹಿತ ಇತರ ಶುಲ್ಕಗಳನ್ನು ಸಂಗ್ರಹ ಮಾಡಲು ನಿರ್ಲಕ್ಷ್ಯ ತಾಳಿದ ಪರಿಣಾಮ ಮಂಗಳೂರು ಮಹಾನಗರ ಪಾಲಿಕೆಯ ಆದಾಯ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಇದರಿಂದ ನಗರದ ಅಭಿವೃದ್ಧಿ ಕಾರ್ಯವೂ ಕುಂಠಿತವಾಗಿದೆ. ಕೋಟ್ಯಾಂತರ ರೂಪಾಯಿ ಸಂಗ್ರಹಕ್ಕೆ ಬಾಕಿ ಇದ್ದು ಪಾಲಿಕೆಯ ಆದಾಯ ಕುಂಠಿತವಾಗಲು ಕಾಂಗ್ರೆಸ್ ಆಡಳಿತ ನೇರ ಹೊಣೆಯಾಗಿದೆ ಅಂತ ಆರೋಪಿಸಿದ್ರು. ಮಾನಪ ಕಾಂಗ್ರೆಸ್ ಆಡಳಿತ ಅವ್ಯವಸ್ಥೆಯ ಆಗರ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಯಾವುದರಲ್ಲೆಲ್ಲ ತಪ್ಪಿ ಹೋಗಿದ್ದಾರೆ, ಏನೆಲ್ಲ ಆಗಿದೆ ಅಂತ ಹೇಳುವಂಥದ್ದು ಮಾಧ್ಯಮದ ಮುಖಾಂತರ ಜನರಿಗೆ ನಾನು ಹೇಳಿಸ್ಬೇಕು. ಮಂಗಳೂರು ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆಯನ್ನು ಸಹಿತ ಇತರ ಹಲವು ಶುಲ್ಕಗಳು ಸಂಗ್ರಹ ಮಾಡಲು ನಿರ್ಲಕ್ಷ್ಯವನ್ನು ವಹಿಸಿಕೊಂಡಿತ್ತು. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆಯ ಆದಾಯ ಗಣನೀಯ ಪ್ರಮಾಣವಾಗಿ ಇಳಿಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರಬಹುದು. ಇದರಿಂದ ನಗರದ ಅಭಿವೃದ್ಧಿಗೆ ಕೂಡ ಬಹಳಷ್ಟು ಕುಂಠಿತ ಆಗಿದ್ದು ಮಹಾನಗರ ಪಾಲಿಕೆಯ ಎಲ್ಲ ಮಂಗಳೂರಿನ ಜನರು ಆಡಿಕೊಂಡು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಜಿತೇಂದ್ರ ಕೊಟ್ಟಾರಿ, ಭಾಸ್ಕರ್ ಚಂದ್ರ ಶೆಟ್ಟಿ, ಪ್ರಭಾ ಮಾಲಿನಿ, ಸಂಜಯ್ ಪ್ರಭು ಜೊತೆಗಿದ್ರು.